ದಶಕದ ಹಿಂದೆ ಬರಗಾಲದಿಂದ ತನ್ನ ಸಂಪೂರ್ಣ ಬೆಳೆಯನ್ನು ಕಳೆದುಕೊಂಡ ಭಾರತೀಯ ಉದ್ಯಮಿಯೊಬ್ಬರು ಕರ್ನಾಟಕದಲ್ಲಿ ಹೆಚ್ಚಿನ ಮೌಲ್ಯದ ಮಸಾಲೆಗಳು ಮತ್ತು ಔಷಧೀಯ ಸಸ್ಯಗಳನ್ನು ಬೆಳೆಸಲು ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಸಕ್ರಿಯಗೊಳಿಸಿದಂತಹ ಹೈಡ್ರೋಪೋನಿಕ್ಸ್ ಕೃಷಿಯಲ್ಲಿ 214 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿ ಸುದ್ದಿಯಲ್ಲಿದ್ದಾರೆ. ಅದು ಬೇರ್ಯಾರೂ ಅಲ್ಲ, ಮಂಗಳೂರು ಮೂಲದ ಪನಮಾ ಹೈಡ್ರೋ ಎಕ್ಸ್ನ ಸಂಸ್ಥಾಪಕ ಮತ್ತು ಸಿಇಒ ವಿವೇಕ್ ರಾಜ್. ಕಂಪನಿ ಹಲವಾರು ವರ್ಷಗಳಿಂದ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ 146 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ ನಂತರ 4 ಪೇಟೆಂಟ್ ಪಡೆದ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದೆ. ಭೌತಿಕ ಲಕ್ಷಣಗಳು ಕಾಣಿಸಿಕೊಳ್ಳುವ ಮೊದಲು ಬೆಳೆ ರೋಗಗಳನ್ನು ಪತ್ತೆ ಹಚ್ಚುವ ಮತ್ತು ದ್ಯುತಿ ಸಂಶ್ಲೇಷಣೆಗಾಗಿ ಅತ್ಯುತ್ತಮವಾದ ಕೃತಕ ಬೆಳಕನ್ನು ಒದಗಿಸುವ ವ್ಯವಸ್ಥೆಗಳು ತಂತ್ರಜ್ಞಾನದಲ್ಲಿ ಸೇರಿವೆ ಎಂದು 2026ರ ಎಐ ಇಂಪ್ಯಾಕ್ಟ್ ಶೃಂಗಸಭೆಗೆ ಇಲ್ಲಿಗೆ ಬಂದಿದ್ದ ವಿವೇಕ್ ರಾಜ್ ಸಂದರ್ಶನದಲ್ಲಿ ಹೇಳಿದ್ದಾರೆ. ಇನ್ನು ಪ್ರಾಯೋಗಿಕ ಅವಧಿಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆದಿದ್ದೇವೆ ಮತ್ತು ಯುಕೆ, ಜರ್ಮನಿ ಮತ್ತು ಆಸ್ಟ್ರೇಲಿಯಾದಿಂದ ನಮ್ಮ ಎಐಇ ತಂತ್ರಜ್ಞಾನಗಳಿಗೆ ಪೇಟೆಂಟ್ಗಳನ್ನು ಪಡೆದಿದ್ದೇವೆ. $700 ಮಿಲಿಯನ್ ವೈಯಕ್ತಿಕ ನಿವ್ವಳ ಮೌಲ್ಯವನ್ನು ಹೊಂದಿದ್ದಾರೆ. ನಾವು ದೊಡ್ಡ ಪ್ರಮಾಣದ ಅನುಷ್ಠಾನಕ್ಕೆ ಹೋಗ್ತಾ ಇದ್ದೀವಿ. ರಾಜ್ ಅವರ ಪನಮಾ ಕಾರ್ಪೊರೇಷನ್ನಿಂದ ಹಣಕಾಸು ನೆರವು ಪಡೆದ ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆಯಾದ ಪನಮಾ ಹೈಡ್ರೋ ಎಕ್ಸ್ ದಕ್ಷಿಣ ಕನ್ನಡದ ಮೂಡುಬಿದ್ರೆಯಲ್ಲಿ 16 ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದೆ. ಅಲ್ಲಿ ಅದು 2026ರ ಅಂತ್ಯದ ವೇಳೆಗೆ ಹೈಡ್ರೋಪೋನಿಕ್ ಕೃಷಿ ಮೂಲ ಸೌಕರ್ಯವನ್ನು ನಿರ್ಮಿಸಲಿದೆ. ಮೊದಲ ವಾಣಿಜ್ಯ ಕೊಯ್ಲು ಜೂನ್ 2027ರಲ್ಲಿ ನಿರೀಕ್ಷಿಸಲಾಗಿದೆ. ವಿಶೇಷವೆಂದರೆ ಈ ಹಿಂದೆ ಅವರು 5,000 ಎಕರೆಯಲ್ಲಿ ಶುಂಠಿ ಬೆಳೆದು ನಷ್ಟ ಅನುಭವಿಸಿದ್ರು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಹೈಡ್ರೋಪೋನಿಕ್ ಕೃಷಿ ಮಾಡ್ತಾ ಇದ್ದಾರೆ. ಮಂಗಳೂರಿನ ವಿವೇಕ್ ರಾಜ್ ಈಗ 3 ಪಟ್ಟು ಹೆಚ್ಚಿನ ಇಳುವರಿ ಪಡಿತಾ ಇದ್ದಾರೆ. ಎಐ ಹೈಡ್ರೋಪೋನಿಕ್ನಲ್ಲಿ 214 ಕೋಟಿ ರೂಪಾಯಿ ಹೂಡಿಕೆ ಮಾಡುವ ಮೂಲಕ ತುಳುನಾಡಿಗೂ ಕೂಡ ಹೆಸರು ತಂದಿದ್ದಾರೆ.